ಎರಡನೇ ಪಂದ್ಯಾಟ. ಭಾಯ್ MGC ಸುಳ್ಯ ಕಡೆಯಿಂದ ನಾಣ್ಯ ಚೆಂಬಿಗೆ ತಮ್ಮದಾಗಿಸಿಕೊಂಡಿದೆ. MGC ಸುಳ್ಯ ಚಾಯ್ಸ್ ಆಯ್ಕೆ ಸರ್ಚೂಸ್. MMIC ಹೊಟ್ಟೆ ದ್ವಿತೀಯ ಪಂದ್ಯದ ಪ್ರಥಮ ದಾಳಿ ಅನುಭವಿ ಆಟಗಾರ ಜರ್ಸಿ ನಂಬರ್ 7 ಉನ್ನಿ. ಯಾವುದೇ ಅಂಕವಿಲ್ಲದೆ ಮರಳಿದ್ದಾರೆ ಜರ್ಸಿ ನಂಬರ್ 7 ಉನ್ನಿ. ರಘು ರಾಜ್ಯ ಮಟ್ಟ ಪ್ರತಿನಿಧಿಸಿದಂತಹ ಆಟಗಾರ ರಘು ಸುಳ್ಯ ಕಡೆಯಿಂದ ಅತಿಥೇಯ MMIC ಕೋಟೆಯೊಳಗೆ. ಯಾವುದೇ ಅಂಕವಿಲ್ಲದೆ ಬರಲಿದ್ದಾರೆ ನಜೀರ್. ದೃಢಕಾಯದ ಅನುಭವಿ ಆಟಗಾರ ಜರ್ಸಿ ನಂಬರ್ 10 MMIC ಕಡೆಯಿಂದ ಸುಳ್ಯ ಅಂಕಣದೊಳಗೆ. ಸಾರಿ ಶರೀಫ್. ಜರ್ಸಿ ನಂಬರ್ 2 ಸುಳ್ಯ ಕಡೆಯಿಂದ ಓಟಕಚ್ಚಿ ಕಡೆಗೆ. ಯಾವುದೇ ಅಂಕವಿಲ್ಲ. ಸಂದೇಶ್ ಒಂದಂಕ ತಮ್ಮ ಖಾತೆ ತೆರೆದಿದೆ. MMIC ಓಟಕಚ್ಚಿ ತಂಡ ಥರ್ಡ್ ರೈಟ್. Do or die. ಜರ್ಸಿ ನಂಬರ್ 2 MMIC ವಾಡೆ ಪೊಕ್ಕಟಿಗೆ ಮಾರಂದು ಪೊಕ್ಕಡ ನೆಂಚಿ 2-0. ನಿಧಾನಗತಿಯಲ್ಲಿ தம்பி பொறுமையா விளையாடுறப்போ ஹலோ 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 once again ரகு மீண்டும் ரகு திரும்பவும் ரகு திரும்பி ரகு கூட்டம் வந்ததாலே
ಜರ್ಸಿ ನಂಬರ್ 1 ಮಿಸ್ಟರ್ ರಘು ಇವರಿಂದ ಎಸ್ ಸಮಾಧಾನಕ್ಕೋಸ್ಕರ ಒಂದಕ್ಕ ಮತ್ತೊಮ್ಮೆ ಜರ್ಸಿ ನಂಬರ್ 11 ಮಿಸ್ಟರ್ ಸಂದೇಶ್ ಇವರಿಂದ ದಾಳಿ ನಿಧಾನಗತಿಯಲ್ಲಿ ಕಾದ್ ನೋಡೋಣ ಉತ್ತಮವಾದ ದಾಳಿ ಒನ್ ಸೆಕೆಂಡ್ ರಘು 2-1 7-1 ಒಂದು ಅಂಕದ ಮುನ್ನಡೆಯಲ್ಲಿ ಎಸ್ ಯಪ್ಪ ಎವಳೋ ನೀಲವಾದ ಕಾಳೆ ವಂಡರ್ಫುಲ್ ರೈಡ್ ಥರ್ಡ್ ರೈಡ್ ಡು ಆರ್ ಡೈ ಮಾಡಿಲ್ಲವೇ ಮಾಡಿ ಜರ್ಸಿ ನಂಬರ್ 6 ಮತ್ತೊಮ್ಮೆ ಬೋನಸ್ಗೆ ಲಗೆ ಕಾದ್ ನೋಡು ಉತ್ತಮವಾದ ಹೊಡೆತ 1-7-3 ಎರಡು ಅಂಕ ಎಮ್ಮ ಮೈಸೂರು ಒಟ್ಟಗಜೆ ಕಡೆಗೆ 4-2 4-2 ಉತ್ತಮವಾದ ಹಿಡಿತ ವಾಡ ಪೊಕ್ಕಡಿಗೆ ಮಾರ್ರೆ ರೈಡ್ ಬಡ್ದು ಬೊಕ್ಕಿನ ಹಂಚಿ 3-4 5-2 ಫಸ್ಟ್ ಹಾಫ್ ವಿರಾಮದ ನಂತರ ಮತ್ತೊಮ್ಮೆ ಪಂದ್ಯಾಟದ ಮುಂದುವರಿಕೆ ಎರಡನೇ ಪಂದ್ಯಾಟ ಪಂದ್ಯಕೂಟದ ಮುಂದಿನ ಪಂದ್ಯಾಟಕ್ಕಾಗಿ ಬ್ರಹ್ಮಶ್ರೀ ಮರ್ದಾಳ ಹಾಗೂ ಎನ್ಎಫ್ಸಿ ಮರ್ದಾಳ ಬ್ರಹ್ಮಶ್ರೀ ಮರ್ದಾಳ ಹಾಗೂ ಎನ್ಎಫ್ಸಿ ಮರ್ದಾಳ ಜರ್ಸಿ ನಂಬರ್ 2 ದಾಳಿಗಾರ ಎಂ ವಹಿಸಿ ಭದ್ರಕೋಟೆಯೊಳಗೆ ದಾಳಿ ಮಾತೊಮ್ಮೆ ಬೋನಸ್ಗೆ ಲಾಗಿ Once again, Mr. Sandesh, jersey number 11. Sandesh ವಿರುದ್ಧ ದಾಳಿ jersey number 2 3-5 jersey number 2 ದಾಳಿಗಾರ ಎಂ ವಹಿಸಿ ಓಟಗಜೆ ಭದ್ರಕೋಟೆಯೊಳಗೆ ರನ್ನರ್ ಔಟ್ ಎಂಬ ಘೋಷಣೆ 6-3 6-3 6-3 6-3 ಥರ್ಡ್ ರೈಟ್ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಜರ್ಸಿ ನಂಬರ್ 11 ಆಟಗಾರರಿಂದ ಓಟವಾದ ಹಿಡಿತ ಸೂಪರ್ ಆಗ್ಬಿಡ್ತಪ್ಪ ಸಮಕ್ಕೆ ಹೆಚ್ಚಿಲ್ಲ 4-6 ಮತ್ತೊಮ್ಮೆ ಜರ್ಸಿ ನಂಬರ್ 1 ಮಿಸ್ಟರ್ ಕೋಕಿಲ ಜಮಂ ವಹಿಸಿ ಭದ್ರಕೋಟೆಯೊಳಗೆ ನಿಧಾನಗತಿಯಾದ ದಾಳಿ ಯಾವುದೇ ಅಂಗದಲ್ಲಿ ತನ್ನ ತಂಡಕ್ಕೆ ಹಿಂದಿರುಗಿದ್ದಾರೆ.
ಯಾವುದೇ ಅಂಕವಿಲ್ಲ. ಡಬಲ್ ಆಂಕಲ್ ಅರ್ರಮಯಾನ ಬಿಡಿ. ಮತ್ತೊಮ್ಮೆ ಸಂದೇಶ್ ಎಂಜಿ ಶ್ರೀ ಭದ್ರಕೋಟೆ What a wonderful ride by Sandesh. ಅರ್ರಮಯಾನ ವಿಕೆಟ್. ಮತ್ತೊಂದು ಅಂಕದ ಸೇರ್ಪಡೆ. Third ride, do or die. ಜೆರ್ಸಿ ನಂಬರ್ 6 ದೂರವಾದ ಹಿಡಿತ. Once again, ಸೂಪರ್ ಬಿಡಿ. ಸೂಪರ್ ಡಬಲ್ ಆಂಗಲ್ ಹೋಲ್ಡ್. Super tackle on. Super tackle is on. ಸಂದೇಶ್ ಅವರದ ದಾಳಿ. Wonderful ride once again by Sandesh. ಮತ್ತೊಂದು ಅಂಕದ ಸೇರ್ಪಡೆ. 10-4 in favor of MMYC. Srikanth on ride. ಶ್ರೀಕಾಂತನ ಕ್ರೀಡೆಯ ಮೇಲಿನ ಪ್ರೇಮ ಎಷ್ಟಿದೆ ಎಂದರೆ ಬೆಳಗ್ಗೆ ಇದೇ ಅಂಕಣದಲ್ಲಿ ಜರುಗಿದ 51 kg ವಿಭಾಗದಲ್ಲಿ ಸಣ್ಣ ಮಟ್ಟಿನ ಏಟಾಗಿದ್ದರೂ ಕೂಡ ಲೆಕ್ಕಿಸದೆ ಮತ್ತೊಮ್ಮೆ ಹಾಫ್ ಟೈಮ್ ಕೋಟ್ ಚೇಂಜ್ ಅರ್ಧ ವಿರಾಮದೊಂದಿಗೆ ಅಂಕಣದ ಬದಲಾವಣೆ. 13-4 13-4 ಇನ್ ಫೇವರ್ ಆಫ್ MMYC ಒಟಗಜ. ಜೆರ್ಸಿ ನಂಬರ್ 1 ಮಿಸ್ಟರ್ ರಘು ಬೋನಸ್ ಗೆছে. ತಂಡದ ಪ್ರಶಾಂತ್ ಕುಟ್ಟಿ ಅವ್ರು ಹೇಳಿದ್ರು ಒಮ್ಮೆ ವೇದಿಕೆ ಮೇಲೆ ಬರಬೇಕು. ಕುಟ್ಟಿ Scoreboard showing 14-4 in favor of MMYC ಒಟಗಜೆ. ಸಂದೇಶ್ ಜೆರ್ಸಿ ನಂಬರ್ 11 ಉತ್ತಮವಾದ ಹೊಡೆತ. ಸಂದೇಶ್ ರೈಟ್. ಜೆರ್ಸಿ ನಂಬರ್ 2 ಜೈ ಮಾಡಿ ಉತ್ತಮವಾದ ಹಿಡಿತ. ತೀರ್ಪುಗಾರರಿಂದ ರೈಡರ್ ಔಟ್ ಎಂಬ ಘೋಷಣೆ. ಮತ್ತೊಂದು ಅಂಕದ ಸೇರ್ಪಡೆ MMYC ಓಟಗಿದೆ ತಂಡಕ್ಕೆ. Scoreboard showing 16-4 in favor of MMYC ಓಟಗಜೆ. ಶರೀಫ್ಪುರ ದಾಳಿಯಲ್ಲಿ ಎಂಜಿ ಶ್ರೀ ಭದ್ರಕೋಟೆಯೊಳಗೆ ಜೆರ್ಸಿ ನಂಬರ್ 10 ಆಟಗಾರ. ಜೆರ್ಸಿ ನಂಬರ್ 1 ಮಿಸ್ಟರ್ ಕೋಕಿಲ MMYC ತಂಡದಲ್ಲಿ ದಾಳಿ. ಮತ್ತೊಮ್ಮೆ ಬೋನಸ್ ಗೆಲ್ಲಕ್ಕೆ ತೂಕ ಹೆಚ್ಚಾಗ್ಬಿಟ್ಟು ಕೋಕಿಲ ಇಂಚಿಡ್ದು ರೈಡ್, ಶರೀಫ್ ಅಂಚಿಡ್ತು ಕ್ಯಾಚ್.
72 ಡೇವಿಡ್ ಅವರು ಹೇಳಿದ್ರು ವೇದಿಕೆ ಬಳಿ ಬರಬೇಕು. ಡೇವಿಡ್ 72 16-4 ಮುನ್ನಡೆಯಲ್ಲಿ ಎಂಎಂವೈಸಿ ನಮ್ಮ ಆತಿಥೇಯ ತಂಡ. ಉತ್ತಮವಾದ ಹಿಡಿತ ಆದ್ರೆ ಡೊಂಕಿ ಕಿಂಗ್ ಡೊಂಕಿ ಅಡಿಗೆ ಪ್ರದೀಪ್ ನರ್ವಾಲೆ ಮಿಂಜೂರ ಬ್ಲಬ 17-4 17-4 ಥರ್ಡ್ ರೈಟ್ ಸೂಪರ್ ಟೆಕಲ್ ಆನ್ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಸೂಪರ್ ಟೆಕಲ್ ಆನ್ ಉತ್ತಮವಾದ ಹಿಡಿತ ಸೂಪರ್ ಟೆಕಲ್ (17-7) in favor of MMIC Ottakaji. Last 5 minutes for full time. Last 5 minutes. Third right. Jersey number 4 ದಾಳಿಗಾರ ಎಂಎಂವೈಸಿ ಭದ್ರಕೋಟೆ ಒಳಗೆ ಕಾದು ನೋಡೋಣ. ಪ್ರತಿ ಕ್ಷಣವು ಈ ಪಂದ್ಯಾಟವು ಉತ್ತಮವಾದ ದಾಳಿ. ಒಂದು ಅಂಕದ ಸೇರ್ಪಡೆ ಎಂಜಿ ಶ್ರೀ ಸುಳ್ಯ ತಂಡಕ್ಕೆ. ಸಂದೇಶ್ ವರದಿದಲ್ಲಿ ಲಾಸ್ಟ್ 4 minutes for full time. ಕೊನೆಯ 4 ನಿಮಿಷ. ಎಸ್ ಮತ್ತೊಮ್ಮೆ ಸಂದೇಶವರಿಂದ ಒಂದು ಅಂಕ ತಮ್ಮ ತಂಡಕ್ಕೋಸ್ಕರ. 19-8. ಶ್ರೀಕಾಂತ್ ಅವರ ದಾಳಿ ಉತ್ತಮವಾದ ಹಿಡಿತ. ವಂಡರ್ಫುಲ್ ಆಂಕಲ್ ಹೋಲ್ಡ್ ತೀರ್ಪುಗಾರರಿಂದ each 1 point. 29 super tackle on at Sulya. Super tackle is on. Mr. Sadesh, jersey number 11. Pitcher ரெண்டு விட்டா எவ்வளவு தெரியலப்பா. பிடிக்கவும் இல்லை விடவும் இல்லை. ಲಾಸ್ಟ್ 3 minutes for full time. ಕಟ್ಟ ಕಡೆಯ 3 ನಿಮಿಷ. jersey number 2. ಮತ್ತೊಮ್ಮೆ ಬೋನಸ್ ಗೆಜ್ಜೆ. ಬೋನಸ್ ಪ್ಲಸ್ 1 ಪಾಯಿಂಟ್. 2 ಅಂಕ ಸುಳ್ಯ ತಂಡಕ್ಕೆ. 10 11 20 11-20. ದೃಢಕಾಯದ ಆಟಗಾರ ಶರೀಫ್. ಶರೀಫ್ ವಿರುದ್ಧ ದಾಳಿ. ಸುಳ್ಯ ಸಭಾ ಕ್ಯಾಚಿಲ್ಲ ಜಾಮ್ಯ ಮುಚ್ಚ
ಜರ್ಸಿ ನಂಬರ್ 1 ಮಿಸ್ಟರ್ ಕೋಕಿಲ. ಲಾಸ್ಟ್ ಮಿನಿಟ್ ಆಫ್ ಟೈಮ್. ಕಟ್ಟ ಕಡೆಯ 2 ನಿಮಿಷ, ಕಡೈಸಿ 2 ನಿಮಿಷ. Once again, Sandesh, jersey number 11. ಬೆರ್ತು ಹೊಡಿದು ಬಂದ ಪೈನಿಗೆ. ಲೋಬಿ ಕೋಕಿಲ. ವಾವ್ ವಾವ್, ಲವ್ಲಿ ರೈಡ್. ಉತ್ತಮವಾದ ಹಿಡಿತ ಕೂಡ ಪಿಚ್ ಟೈಮ್. 22-12. ಲಾಸ್ಟ್ 1 ಮಿನಿಟ್, ಕಟ್ಟ ಕಡೆಯ ನಿಮಿಷ. ಎಂಎಂಸಿಯ ಸುಳ್ಯವ ಯಪ್ಪ ನಾ ಪುಡಿ ಸೆಕೆಂಡ್ ಹಾಫ್. ಮರಬಡಿಯಂ ಸಂದೇಶ್. ಬ್ರಹ್ಮಶ್ರೀ ಮರ್ದಾಳ ವರ್ಸಸ್ ಎನ್ಎಫ್ಸಿ ಮರ್ದಾಳ. ಸೂಪರ್ ಟ್ಯಾಕಲ್ ಇಸ್ ಆನ್. ಸಂದೇಶ್ ಅವರಿಂದ ದಾಳಿ, ಉತ್ತಮವಾದ ಹಿಡಿತ. ವಾಟ್ ಎ ರೈಡ್. ಸೂಪರ್ ಆಗಿ ಬಿಡ್ತಾನ, ಸೂಪರ್ ಎಸ್ಕೇಪ್ ಬಂದ್ಕೋ. 2+2 4 ಪಾಯಿಂಟ್ಸ್. 27-12. ಬ್ರಹ್ಮಶ್ರೀ ಮರ್ದಾಳ ವರ್ಸಸ್ ಎನ್ಎಫ್ಸಿ ಮರ್ದಾಳ. ರೈಡರ್ ಔಟ್ ಎಂಬ ಘೋಷಣೆ. ಲೋಬಿ ಲೋಬಿಲ ಕಾಲು ಬಿಟ್ಟು வெளியே ಬಿಟ್ಟ. ಈ ಪಂದ್ಯಾಟವನ್ನು ವಹಿಸಿ ಓಟಗಜ ಭಾಗವಹಿಸಿದ ಈ ತಂಡಗಳಿಗೆ ಧನ್ಯವಾದಗಳು. ನೆಕ್ಸ್ಟ್ ಮ್ಯಾಚ್